ಪುರಾಣ ಪ್ರಸಿದ್ಧ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಕನ್ನಡ ಚಿತ್ರರಂಗದ ಖ್ಯಾತ ನಟ ರಾಕಿಂಗ್ ಸ್ಟಾರ್ ಯಶ್ ಇಂದು ಭೇಟಿಯನ್ನು ನೀಡಿದ್ದಾರೆ. ಶೀಘ್ರ ಬಿಡುಗಡೆಯಾಗಲಿರುವ ಬಹುನಿರೀಕ್ಷಿತ ಕೆಜಿಎಫ್ 2 ಚಿತ್ರತಂಡದ ಜೊತೆಯಲ್ಲಿ ಯಶ್ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿದ್ದಾರೆ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಚಿತ್ರತಂಡಕ್ಕೆ ಸ್ವಾಗತಿಸಿದರು. ಯಶ್ ಹಾಗೂ ಸಂಗಡಿಗರು ಕ್ಷೇತ್ರದಲ್ಲಿ ಶ್ರೀದೇವರ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕಾರ ಮಾಡಿದರು. ಇದಾದ ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ಯಶ್ ಹೆಗ್ಗಡೆಯವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಬಳಿಕ ಪ್ರತಿಕ್ರಿಯೆ ನೀಡಿದ ಯಶ್, ನಾನು ಮತ್ತು ನಿರ್ಮಾಪಕರು ಒಳ್ಳೆಯ ಕೆಲಸ ಶುರು ಮಾಡುವಾಗ ದೇವರ ದರ್ಶನವನ್ನು ಮಾಡ್ತೇವೆ. ನಾವು ಪಟ್ಟ ಶ್ರಮಕ್ಕೆ ದೇವರ ಅನುಗ್ರಹ ಇರಬೇಕಲ್ವಾ. ಮಂಜುನಾಥ ಸ್ವಾಮಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಪಡೆದಿದ್ದೇವೆ. ಹೆಗ್ಗಡೆಯವರ ಜೊತೆ ಮಾತನಾಡಿ ಆಶೀರ್ವಾದವನ್ನು ಪಡೆದಿದ್ದೇವೆ. ನಾನು ತುಂಬ ವರ್ಷದಿಂದ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೇನೆ. ಹೆಗ್ಗಡೆಯವರು ನನ್ನೆಲ್ಲ ಬೆಳವಣಿಗೆ ನೋಡ್ತಾ ಬಂದವರು. ಇವತ್ತು ಹೆಗ್ಗಡೆಯವರು ಖುಷಿಪಟ್ಟು ಆಶೀರ್ವಾದ ಮಾಡಿದರು. ಕೆಜಿಎಫ್ 2 ರಿಲೀಸ್ ಆಗ್ತಾ ಇರುವುದು ಅಭಿಮಾನಿಗಳಿಗೆ ಒಂದು ಖುಷಿಯ ವಿಚಾರ. ಟಿಕೆಟ್ ಓಪನ್ ಆಗಿದೆ. ಎಲ್ಲರೂ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಹರಸಬೇಕು ಎಂದರು. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಮೋಹನ್ ರಾಮ್ ಸುಳ್ಳಿ, ಸದಸ್ಯೆ ಶೋಭಾ ಗಿರಿಧರ್, ಎಇಒ ಪುಷ್ಪಲತಾ, ಶಿಷ್ಟಾಚಾರ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಯಶ್ ಭೇಟಿಯ ಸಂದರ್ಭದಲ್ಲಿ ಅಭಿಮಾನಿಗಳು ಫೋಟೋ ತೆಗೆಯಲು ಮುಗಿಬಿದ್ರು. ಇನ್ನೇನು ನಮಗೆ ರಿಲೀಸ್ ಹತ್ರ ಬರ್ತಿದ್ದೆ. ಸೊ ನಾನು ನಮ್ಮ ನಿರ್ಮಾಪಕರು ಯಾವಾಗಲೂ ಏನೇ ಒಳ್ಳೆ ಕೆಲಸ ಶುರು ಮಾಡಬೇಕಾದ್ರೂ ಅಥವಾ ನಾವು ಪಟ್ಟ ಶ್ರಮಕ್ಕೆ ದೇವರ ಅನುಗ್ರಹ ಇರಬೇಕಲ್ಲ. ಮಂಜುನಾಥ ಸ್ವಾಮಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಬಂದು ದೇವರ ಅನುಗ್ರಹ ಪಡ್ಕೊಂಡು ಹೋಗ್ಬೇಕಂದಿದ್ದೆ. ಹೆಗ್ಡೆಯವರ ಜೊತೆ ಹೆಗ್ಡೆ ಸರ್ ಜೊತೆ ದೇವರ ಅವರ ಆಶೀರ್ವಾದ ನಾವು ಮುಂಚೆಯಿಂದನೂ ಬರ್ತೀವಿ. ತುಂಬ ವರ್ಷದಿಂದ ಅವರು ನಮಗೆ ಆ ಬೆಳವಣಿಗೆನೂ ನೋಡ್ತಾ ಬಂದಿದ್ದಾರೆ. ಭಾಳ ಖುಷಿಪಟ್ಟು ನಮಗೆ ಆಶೀರ್ವದಿಸಿದ್ದಾರೆ. ಇಬ್ಬರಿಗೂ ಭಾಳ ಆಶೀರ್ವದಿಸಿದ್ದಾರೆ. ಈಗ ಸೂರ್ಯ ಟೆಂಪಲ್ ಹೋಗಿ ಇಲ್ಲ ಅಲ್ಲೂ ಇದು ಮಾಡ್ತೀವಿ, ಇಲ್ಲೂ ಬರ್ತೀವಿ. ರೇಣು ಸರು, ವಿಜಯ್ ಸರು ಎಲ್ಲ ಕಡೆ ಕರ್ಕೊಂಡು ಹೋಗ್ತೀವಿ. ಎಲ್ಲ ದೇವರ ಅನುಗ್ರಹ ಇರಲಿ. ಚಿತ್ರ ರಿಲೀಸ್ ಆಗ್ತಾ ಇದೆ, ಅಭಿಮಾನಿಗಳಿಗೆ ಏನು ಹೇಳಕ್ಕೆ? ಖುಷಿ. ಏನು ಅವರು ಆಶೀರ್ವದಿಸಲಿ. ಟಿಕೆಟ್ ಓಪನ್ ಆಗಿದೆ ಇವತ್ತು. ದೇವಸ್ಥಾನದಲ್ಲಿ ಈಗ ನಾವು ಪ್ರಮೋಷನ್ ಮಾಡ್ದಂಗೆ ಆಗಬಾರ್ದು. ಅವ್ರು ನೋಡ್ತಾರೆ, ನಮ್ಗೆ ಆಶೀರ್ವದಿಸಲಿ ಸರ್. ಥ್ಯಾಂಕ್ ಯು.